ಶ್ರೀಮತಿ ಸುಮಿತ್ರಾ ದಾಮೋದರ ಮಕ್ಕಳು ಕೆಎಸ್ಆರ್ಪಿ ಇವರಿಗೆ ರಾಮಕೃಷ್ಣ ಮೊದಲು ಸಾಲವಾಗಿ ವಿವರಿಸಬೇಕು. ಇನ್ನೊಂದು ಬ್ರಹ್ಮಶ್ರೀನಾರಾಯಣ ಗುರು ಸೇವಾ ಸಂಘ ಭೀಮಠದಲ್ಲಿ ಅವರು ಬರ್ತಾರೆ ಈಗ. ಹಾಗೆ ಶ್ರೀಮತಿ ಗೀತಾ ಮಕ್ಕಳು ಕೆಎಸ್ಆರ್ಪಿ ಇಲ್ಲ. ಶ್ರೀಮತಿ ಕುಕ್ಕೆ ಕೆಎಸ್ಆರ್ಪಿ ಇವರು ಕೂಡ ಮುಂದಿರುತ್ತೆ. ದೀಪಕ್ಕೆ ನಿರಂತರ ದೀಪವನ್ನು ಹಾಕಿ ದೀಪವನ್ನು ಕೃಷ್ಣಪ್ಪರಿಗೆ ಶ್ರೀಮತಿ ಸುಲಕ್ಷ ಮಹೇಶ್ ನಾಯಕ್ ಪ್ರಭುವಿ ಮುಂದೆ ಬರಬೇಕು.
वक्रतुंड महाकाय कोटि सूर्य समप्रभा निर्विघ्नो कुरु मे देव सर्वकार्येषु सर्वदा सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। गुरु ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। वाजे मृदंग ताल वीणा येरे नाचता गौरी गा। वाजे मृदंग ताल वीणा येरे नाचता गौरी गा। गणपति बप्पा मोरया मंगल मूर्ति मोरया। गणपति बप्पा मोरया मंगल मूर्ति मोरया। नाच 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 जानना माझे मृदंग ताल वीणा येरे नाचत गौरी गा। माझे मृदंग ताल वीणा येरे नाचत गौरी गा। ताई भादुना घुंगुरवाला ये
तूलडी बाळा ताई बांधून घुंगुरवाळा येईनुवता तूलडी बाळा जनावणे तवा ताळा जनावणे तवा ताळा ये आनंद गोरी बाळा ये आनंद गोरी बाळा गुड ये रे लुट ये रे गुड ये रे लुट ये रे शिवसुता के बाळा गणपती बाप्पा मोरया मंगल मूर्ती मोरया गणपती बाप्पा मोरया मंगल मूर्ती मोरया नाच नाच रे गजानना वाजे मृदंग ताळ विना हे रे नाचित गौरी ग वाजे मृदंग ताळ विना हे रे नाचित गौरी गणा तुझ्या चिंतनी जमले सारे तुझ्या चिंतनी जमले सारे कालियाने न भातील तारे कालियाने न भातील तारे नचे चैतन्य अवहेरा रे नचे चैतन्य अवहेरा रे बन फुलांचा भरणाचे तुरे बन फुलांचा भरणाचे तुरे कर्पूर गौरा जगदोधारा कर्पूर गौरा जगदोधारा हे जय बळाळा गणपती बाप्पा मोरया मंगल मूर्ती मोरया गणपती बाप्पा मोरया मंगल मूर्ती मोरया नाच नाच रे गजानना वाजे मृदंग ताळ विना रे नाचित गौरी ग वाजे मृदंग ताळ विना रे नाचित गौरी गणा तू देवाचा देव करा आदिनाथ तू मंगलकारा तू देवाचा देव करा आदिनाथ तू मंगलकारा देई कृपेशा अमृतधारा देई कृपेशा अमृतधारा
ಹೋಗಿವೆ ಪಾದವ ನಂಬಿರುವೆ ನಿನ್ನ ಪಾದವ ನಂಬಿರುವೆ ಪಾದವ ನಂಬಿರುವೆ ನಿನ್ನ ಪಾದವ ನಂಬಿರುವೆ ಕಾಗದ ಬಂದಿದೆ ನಮ್ಮ ಕಮಲ ನಾಭನದು ಕಾಗದ ಬಂದಿದೆ ನಮ್ಮ ಕಮಲ ನಾಭನದು ಕಾಗದ ಬಂದಿದೆ ನಮ್ಮ ಕಮಲ ನಾಭನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ಹರೆ ರಾಮ ಹರೆ ಕೃಷ್ಣ 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 ಹರೆ 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 ರಾಮ ಹರೆ ಕೃಷ್ಣ 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 ಹರೆ ಹರೆ ಕಾಮ ಕ್ರೋಧ ಬಿಡಿರೆಂಬ ಕಾಗದ ಬಂದಿದೆ ನೇಮನಿಷ್ಠೆ ಅಡಿರೆಂಬ ಕಾಗದ ಬಂದಿದೆ ಕಾಮ ಕ್ರೋಧ ಬಿಡಿರೆಂಬ ಕಾಗದ ಬಂದಿದೆ ನೇಮನಿಷ್ಠೆ ಒಳ್ಳೆರೆಂಬ ಕಾಗದ ಬಂದಿದೆ ತಾಮಸ ಜನರನ್ನು ಕೂಡಿರೆಂಬ ಕಾಗದ ಬಂದಿದೆ ತಾಮಸ ಜನರ ಕೂಡಿರೆಂಬ ಕಾಗದ ಬಂದಿದೆ ನಮ್ಮ ಕಾಮನಯ್ಯನು ತಾನೇ ಬರೆದ ಕಾಗದ ಬಂದಿದೆ ನಮ್ಮ ಕಾಮನಯ್ಯನು ತಾನೇ ಬರೆದ ಕಾಗದ ಬಂದಿದೆ ಕಾಗದ ಬಂದಿದೆ ನಮ್ಮ ಕಮಲನಾಭನದು ಕಾಗದ ಬಂದಿದೆ ನಮ್ಮ ಕಮಲನಾಭನದು ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿಸಲಹೋ ಕೃಷ್ಣ ಸಪ್ತ ಸ್ವರದಲ್ಲಿ ಕೊಳಲುವಂತೆಯ ಭಕ್ತಿಯ ದುದಯನ್ನು ತೇಲಿಸುವ ಸಪ್ತ ಸ್ವರದಲ್ಲಿ ವಿಶ್ವರ ಕೊಳಲನು ಭಕ್ತಿಯ ದುದಯನ್ನು ತೇಲಿಸುವ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿಸಲಹೋ ಕೃಷ್ಣ ನಿನ್ನ ನಂಬಿದೆ ಜಗನ್ಮೋಹನ ದಯ ನೀಡಿಸಲಹೋ ಕೃಷ್ಣ ಗೋಕುಲದೊಡೆಯನೆ ಗೋಪಾಲ ಕೃಷ್ಣನೇ ಗೋಕುಲದೊಡೆಯನೆ ಗೋಪಾಲ ಕೃಷ್ಣನೇ ಬಂಧು ಬಳಗ ನೀನೆ
ವಂದಿಸುವೆ ತವ ಪಾದ ಪಂಕಜಕ್ಕೆ ಹರಸ ಮಂದರಾಚಲವೆತ್ತಿ ಗೋವುಗಳ ಪೊರೆದಾತ ವಂದನೆಯು ನಿನ್ನಡಿಗೆ ಪೊರೆಯನ್ನ ಪೊರೆಯನ್ನ ಕೃಷ್ಣ ಕೃಷ್ಣ ಹರಿ ಗೋವಿಂದಂ ಹರಿ ಗೋವಿಂದಂ ಗೋವಿಂದಂ ಹರಿ ಗೋಪಾಲಂ ಹರಿ ಗೋವಿಂದಂ ಹರಿ ಗೋವಿಂದಂ ಗೋವಿಂದಂ ಹರಿ ಗೋಪಾಲಂ ಓಂ ನಮೋ ನಾರಾಯಣ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ ಓಂ ನಮೋ ನಾರಾಯಣ ಶ್ರೀ ಜಯ ನಾರಾಯಣ ಶ್ರೀ ಹರಿ ನಾರಾಯಣ ನಮೋ ನಮೋ ನಾರಾಯಣ Hare
ಇಂದಿನ ಭಜನಾ ಕಾರ್ಯಕ್ರಮವು 15ನೇ ದಿನದ ಈ ಕಾರ್ಯಕ್ರಮವು ನಮ್ಮ ನಂದಕಿಶೋರ ಪಜಿ ಪುಟಾಣಿಗಳಿಂದ ಸಂಪನ್ನಗೊಂಡಿದೆ. ನಾನು ಬಹಳ ಪ್ರೀತಿಯಿಂದ ಅಂದರೆ ಈ ತಂಡವನ್ನು ಭಜನೆ ಆರಂಭದಿಂದಲೇ ಆಲಿಸಬೇಕು ಅಂತ ಇಷ್ಟಪಟ್ಟಿದ್ದೆ. ಮೊನ್ನೆ ಹೇಳಿದ್ದೆ ಹುಡುಗನ ಹತ್ರ, ನಿಮ್ಮನ್ನು ತಂಡ ಯಾವಾಗ ಬರಲಿಕ್ಕೆ ಅಂತ. ಅವನು ಹೇಳಿಯೂ ಇಲ್ಲ. ಆದರೂ ನನಗೆ ಸರಿಯಾದ ಸಮಯಕ್ಕೆ ಬಂದು ಇಲ್ಲಿ ಆಸರಾಗಲಿಕ್ಕೆ ಆಗಲೇ ಇಲ್ಲ. ಆದರೂ ಕೆಲವೊಂದು ಭಜನೆಗಳು ಸಿಕ್ಕಿದೆ, ಅದೇ ಬಹಳ ಸಂತೋಷ. ಕಳೆದ ವರ್ಷ ಆಲಿಸಿದ ಭಜನೆಯಿಂದ ಸಂತೃಪ್ತಗೊಂಡು ಅದಕ್ಕೋಸ್ಕರ ಮುಂಚೆ ಕೇಳಿ ತಿಳ್ಕೊಂಡದ್ದು ನಿಮ್ಮ ಭಜನೆ ಯಾವಾಗ ಅಂತ. ಬಹಳ ಖುಷಿ ಆಯಿತು. ಆ ತಂಡದಲ್ಲಿ ಇರುವ ಸಂಖ್ಯೆ ಬಹಳ ಕಡಿಮೆ, ಆದರೆ ಅವರಿಂದ ಬಂದ ಸ್ವರ ಬಹಳ ಹೆಚ್ಚಾಗಿತ್ತು. ತುಂಬಾ ಸುಲಲಿತವಾಗಿ ಹಾಡಿದ್ದೀರಾ. ನಿಮ್ಮನ್ನು ಶ್ರೀದೇವರು ಕರುಣಿಸಲಿ, ಕಾಪಾಡಲಿ. ನಿಮ್ಮ ಭವಿಷ್ಯ ಇನ್ನೂ ಉತ್ತಮವಾಗಿ ಮೂಡಿ ಬರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮೊದಲಾಗಿ ತಂಡಕ್ಕೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ನಂದ ಕಿಶೋರ. ಕಿಶೋರ ಅಂದ್ರೆ ಮಗು, ಬಾಲಕ, ನಂದನ ಕಿಶೋರ. ನಂದ ಅಂದ್ರೆ ನಮಗೆ ಗೊತ್ತೇ ಇದೆ, ಬೆಳೆಸಿದ ಶ್ರೀಕೃಷ್ಣನ ಬೆಳೆಸಿದ ತಂದೆ ನಂದ. ಹೆತ್ತ ತಂದೆ ವಸುದೇವನಂದರು ಸಾಕಿ ಬೆಳೆಸಿದವರೇ ನಂದ. ನಂದನ ಕಿಶೋರ. ಇಲ್ಲಿ ನಾವು ಕಿಶೋರರನ್ನು ಕಾಣಬಹುದು. ಜೊತೆಯಾಗಿ ಕಿಶೋರರನ್ನು ಇಬ್ಬರು ಕಿಶೋರನ್ನು ಬೆಳೆಸಿದ ತಂದೆಯೂ ಇದ್ದಾರೆ, ಸಾಕಿ ಸಲಹಿದ ತಂದೆ ಇದ್ದಾರೆ. ಅದೇ ರೀತಿಯಾಗಿ ಬೆನ್ನೆಲುಬಾಗಿ ನಿಂತ ಅವರ ಹೆಸರು ನೆನಪಿಲ್ಲ, ಅವರ ಪ್ರತಿಯೊಂದು ಹಂತ ಹಂತದಲ್ಲೂ ಬೆಳೆಸ್ತಾ ಹೋಗಿರುವಂತ ನಮ್ಮ ಸುರೇಖ ಇದ್ದಾರೆ. ಅವರು ನಮ್ಮ ಪಜೀರಿನಲ್ಲಿ ಹೇಗೆ ನನ್ನ ಮಂದಿರದಲ್ಲಿ ಒಂದು ಮುಖ್ಯಸ್ಥರಾಗಿ ಅಥವಾ ಸದಸ್ಯರಾಗಿ ಓಡಾಡಿಕೊಂಡು ಪಾದರಸದಂತೆ ಕೆಲಸ ಮಾಡ್ತಾರೋ, ಅದೇ ರೀತಿ ನಮ್ಮನೆ ಈಗ ಕೊಣಾಜೆ ನಮ್ಮ ಅತ್ತೆಗೋಡಿ ಪರಿಸರದಲ್ಲಿ ಅವರು ಚಿರಪರಿಚಿತರು. ಎಲ್ಲರಿಗೂ ಸುರೇಖ ಅಂದ್ರೆ ಗೊತ್ತು, ಅಪರ್ಣ ಟೈಲರ್ ಅಂದ್ರೆ ಎಲ್ಲರಿಗೂ ಗೊತ್ತು. ಅದೇ ರೀತಿಯಾಗಿ ಅವರು ಇಂದು ತನ್ನ ಮಕ್ಕಳನ್ನ ಎಷ್ಟು ಚೆನ್ನಾಗಿ ತಯಾರು ಮಾಡಿ ನಮ್ಮ ವೇದಿಕೆಯನ್ನು ಹಬ್ಬಿಸಿದ್ದಾರೆ. ಇದರಲ್ಲಿ ಪೋಷಕರ ಪಾತ್ರ ಎಷ್ಟಿದೆ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಬಹುದು. ಮಕ್ಕಳು ಈಗ ನಾನೇ ಅಂದ್ರೆ ಹೇಳುವುದಂದ್ರೆ, ಇವತ್ತು ನಾನು ಇಲ್ಲಿ ಭಜನೆಗೆ ಹೊರಟು ಬಂದಿದ್ದೇನೆ. ನನ್ನ ವೈಯಕ್ತಿಕ ಹೇಳೋದ್ರಿಂದ ಬೇಸರ ಮಾಡಬೇಡಿ. ಭಜನೆಗೆ ಹೊರಟು ನಿಂತಿದ್ದೇನೆ. ತಿರುಗಿ ನೋಡ್ಬೇಕಾದ್ರೆ ನನ್ನ ಮಗ ಇಲ್ಲ. ಎಲ್ಲಿದ್ದಾನೆ? ಶಾಲ್, ಕೇಸರಿ ಶಾಲ್ ಹಾಕಿ ನೋಡಿದೆ, ಆದರೆ ಇವನು ಕಾಣ್ತಾ ಇಲ್ಲ. ಮತ್ತೆ ಬರ್ತದೆ ಅಂತ ಹೇಳಲಿಲ್ಲ. ಪುಟ್ಟ ಮಗಲ್ಲ, 6 ವರ್ಷದವ, ಚಿಂತೆ ಇಲ್ಲ. ಮತ್ತೆ ಮೊದಲಾಗಿ ಮೇನ್ ರೋಡಿಗೆ ಬಂದೆ, ಇವನು ಕಾಣಲಿಲ್ಲ. ಇನ್ನು ಮುಂದಕ್ಕೆ ಬರ್ತೇನೆ, ಫಾಸ್ಟ್ ಆಗಿ ಬರದೆ, ಇವನು ಕಾಣಲಿಲ್ಲ. ನೋಡ್ಬೇಕಾದ್ರೆ ಇವನಿಗೆ ಬೈಬೇಕು ಅಂತ ಓಡೋಡಿ ಬರ್ತೇನೆ. ಮಂದಿರದಲ್ಲಿ ಬರುವಾಗ ಇವನಿಲ್ಲ. ಬಹಳ ಆತಂಕ ಆಯಿತು. ಅದಕ್ಕೆ ಕೇಳಿದೆ, ಇಲ್ಲಿ ನನ್ನ ಮಗನ ನೋಡಿದ್ರಾ? ಒಬ್ರು ಇಲ್ಲ, ವೈದ್ಯನ ಅಂತ. ಇನ್ನೊಬ್ರು ಹೇಳಿದ್ರು ಬಂದಿದ್ದಾನೆ, ನಮಸ್ಕಾರ ಅಂತ ಹೇಳಿದ ಅಂತ. ಸಮಾಧಾನ ಆಯಿತು. ಅಂದ್ರೆ ಅವನಿಗೆ ಆಸಕ್ತಿ ಇದೆ, ಈ ಭಜನೆ ಕೇಳಬೇಕು ಎಂಬ ಆಸಕ್ತಿಯಿಂದ ಇಲ್ಲೆಲ್ಲ ಓಡಾಡ್ಬೋದು. ಭಜನೆಯ ಇಡೀ ಮಂದಿರದಲ್ಲಿ ಓಡಾಡ್ಬೋದು. ಮಾತ್ರ ಅಲ್ಲ, ಇಂದು ಓಡಾಡ್ತಾ ಇರಲಿಲ್ಲ ನನ್ನ ಮಗ. ನನ್ನ ಈ ಮಂದಿರದಲ್ಲಿ ಅಲ್ಲಿ ಕೆಳಗೆ ಹೋಗಿ ನೋಡ್ತಾನೆ, ಏನು ಊಟಕ್ಕೆ ವ್ಯವಸ್ಥೆ ಮಾಡುವಲ್ಲಿ ಟ್ಯಾಪಿನ ಹತ್ತಿರ ಪೈಪನ್ನು ಸಿಕ್ಕಿಸ್ಲಿಕ್ಕೆ ಪೈಪನ್ನು ಎಳ್ತಾ ಇದ್ದಾನೆ. ಅಂದ್ರೆ ತನ್ನ ಜೊತೆ ಸಹಜ ಏನು ಫ್ರೆಂಡ್ಸ್ ಇದ್ದಾರೆ, ಅವರ ಜೊತೆ ಸೇರಿ ನನಗೆ ಬಹಳ ಖುಷಿ ಆಯ್ತಾ. ಸಂಸ್ಕಾರ ಸ್ವಲ್ಪ ಕೊಟ್ಟದ್ರಲ್ಲಿ ಬಂದಿದೆ. ಈಗ ನಾವು ಆ ಸಂಸ್ಕಾರವನ್ನು ಕಾಣಬಹುದು. ಪೋಷಕರು ನೀಡಿದ ಉತ್ತಮ ಸಂಸ್ಕಾರವೇ ಇಂದು ನಾವು ವೇದಿಕೆಯಲ್ಲಿ ಕಾಣ್ತಾ ಇದ್ದೇವೆ. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಈ ಮಕ್ಕಳು ಯಾವುದೇ ಕೆಟ್ಟ ಚಟಗಳಿಗೆ ಬಲಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ. ಕೆಟ್ಟ ಚಟಗಳಿಗೆ ದಾಸರಾಗುವ ಕಾರಣವಿಲ್ಲ, ಪ್ರಮೇಯವೇ ಇಲ್ಲ. ಇಂಥ ಮಕ್ಕಳನ್ನು ಹೆತ್ತು ಕೊಟ್ಟಂತಹ ಪೋಷಕರಿಗೆ ಮೊದಲಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ವಿದ್ಯೆ ಏನು, ವಿದ್ಯಾರ್ಥಿಗಳು ತುಂಬಿಯ ಹಾಗೆ. ವಿದ್ಯೆ ಎಂಬ ಹೂವಿಗೆ ವಿದ್ಯಾರ್ಥಿಯೇ ತುಂಬಿ. ಅಂದ್ರೆ ನಮ್ಮ ಈ ವಿದ್ಯೆಯನ್ನು ನೀವು ಕರಗತ ಮಾಡಿಕೊಂಡಿದ್ದೀರಾ. ನಿಮ್ಮ ಕೊಳಲಿನ ನಾದವು ಬಹಳ ಖುಷಿಯಾಗ್ತದೆ ಕೇಳಿಗೆ. ನೀವು ಇನ್ನಷ್ಟು ಎತ್ತರಕ್ಕೆ ಬೆಳೀರಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ, ಇದೀಗ ಈ ತಂಡಕ್ಕೆ ಶಾಲೆವಾಗಿ ಗೌರವಿಸಬೇಕು ಅಂತ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಬೆಳತಡಿ ಇದರ ಅಧ್ಯಕ್ಷರಾಗಿರುವ ಶ್ರೀ ಸುರೇಂದ್ರ ಪೂಜಾರಿ
ಜೋರಾದ ಕೈ ಚಪ್ಪಾಳೆ ಕೇಳಿಬರಬೇಕು. ಸ್ವಯಂ ಸೇವಕರು ಕೂಡ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಂಘ ಬೆಳ್ಮಕ್ಕಳ ತಡೆ ಇವರಿಗೂ ಶ್ರೀ ಆಯುಷ್ ಆರೋಗ್ಯವನ್ನು ಕರುಣಿಸಲಿ ಅಂತ ಈ ಮೂಲಕ ಬೇಡ್ಕೊಳ್ತಾ ಇದ್ದೇವೆ. ತಿರುಪಡಿ ಶರಣ ಪೋಯಪ್ಪ ಅಯ್ಯನೇ ಪೋಯಪ್ಪ ತಿರುಪಡಿ ಶರಣ ಪೋಯಪ್ಪ ಅಯ್ಯನೇ ಪೋಯಪ್ಪ ವಿಶೇಷವಾಗಿ ಭಜನಾ ಸಂಕೀರ್ತನ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀ ಅಯ್ಯಪ್ಪದರ ಪಾದರೊಂದಕ್ಕೆ ಗೋವಿಂದಾನಿ ಗೋವಿಂದ. ಹಾಗೆ ಅನ್ನದಾನ ಸೇವೆ ಸಲ್ಲಿಸುವಂತಹ ಶ್ರೀಮತಿ ಉಮಾವತಿ ಕೃಷ್ಣಪ್ಪ KKS ಮಕ್ಕಳು ಅಸೇಗುಳಿ ದಯವಿಟ್ಟು ಸಾನ್ನಿಧ್ಯದ ಎದುರು ಭಾಗಕ್ಕೆ ಬಂದು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಗೋವಿಂದ. ಇಂದು ಪ್ರತಿನಿತ್ಯ ನಮ್ಮ ಕೃಷ್ಣಪ್ಪನ ಮತ್ತು
ಶ್ರೀ ಅಯ್ಯಪ್ಪ ದೇವರ ಪಾದವೃಂದಕ್ಕೆ ಗೋವಿಂದ ಗೋವಿಂದ. ಧನ್ಯವಾದಗಳು. ಅದರೊಂದಿಗೆ ಶ್ರೀ ಅಯ್ಯಪ್ಪ ದೇವರ ಪಾದವೃಂದಕ್ಕೆ ಗೋವಿಂದ ಗೋವಿಂದ. ಭಜನಾ ಸೇವೆ ಸಲ್ಲಿಸಿರುವಂತಹ ಮತ್ತು ಭಜನಾ ಸೇವೆಯನ್ನು ಮಾಡಿರುವಂತಹ ಎಲ್ಲ ಭಕ್ತರಿಗೆ ಅಲ್ಲಿ ವಿಶೇಷವಾಗಿ ಅದನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಭಕ್ತಿಯಿಂದ ವಿನಂತಿ ಮಾಡ್ತೇವೆ. ಇಂದು ದೀಪ ಪ್ರಜ್ಞೆಯನ್ನು ಮಾಡಿರುವಂತಹ ಶ್ರೀಮತಿ ಗೀತಾ ಧರ್ಮಪ್ಪ ನಾಯಕ ಮತ್ತು ಮಕ್ಕಳು KSRP, ಶ್ರೀ ವಿರೂಪಾಕ್ಷ ಹುಕ್ಕೇರಿ KSRP, ಶ್ರೀಮತಿ ಸುರಸ್ಯ ಮಹೇಶ್ ನಾಯಕ್ ಪಟ್ಟೋರಿ, ಶ್ರೀಮತಿ ಸುರೇಖಾ ಅಪರ್ಣ ಟೇಲರ ಸೇಗೊಳ್ಳಿ, ಶ್ರೀಮತಿ